ಮಂಗಳೂರು ಸಮುದ್ರ ತೀರದಲ್ಲಿ ಹಡಗಿಗೆ ಡಿಕ್ಕಿಯಾಗಿ ದುರಂತಕ್ಕೀಡಾಗಿದ್ದ ಮೀನುಗಾರಿಕಾ ಬೋಟ್ನಲ್ಲಿ ಇದ್ದ ಸಿಬ್ಬಂದಿಗಳ ಪೈಕಿ ಇಬ್ಬರನ್ನು ರಕ್ಷಣೆ ಮಾಡಲಾಗಿದ್ದು ಮೂವರ ಮೃತದೇಹ ಪತ್ತೆಯಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮಂಗಳವಾರ ರಾತ್ರಿ 2:50 ಸುಮಾರಿಗೆ ಮಂಗಳೂರಿನಿಂದ ಸುಮಾರು 42 ನಾಟೆಕಲ್ಲು ಮೈಲು ದೂರ ಎಂದರೆ ಮಂಗಳೂರು ಹಾಗೂ ಹೊಸಬೆಟ್ಟು ಪ್ರದೇಶದ ನಡುವಿನ ಸಮುದ್ರದಲ್ಲಿ ಸಿಂಗಾಪುರ ದೇಶದ ಹಡಗು ಮತ್ತು ಕೇರಳ ರಾಜ್ಯದ ಮೀನುಗಾರಿಕಾ ಬೋಟ್ ಡಿಕ್ಕಿಯಾಗಿ ಮೀನುಗಾರಿಕಾ ಬೋಟ್ ಸಂಪೂರ್ಣವಾಗಿ ಮುಳುಗಡೆಗೊಂಡಿದೆ. ಬೋಟಿನಲ್ಲಿದ್ದ 14 ಜನ ಮೀನುಗಾರರ ಪೈಕಿ ಇಬ್ಬರು ಮೀನುಗಾರರನ್ನು ಹಡಗಿನ ಸಿಬ್ಬಂದಿಯವರು ರಕ್ಷಣೆ ಮಾಡಿದ್ದಾರೆ. ನಂತರ ಪಣಂಬೂರು ಕೋಸ್ಟ್ ಗಾರ್ಡ್ ಹಡಗಿನ ಅಧಿಕಾರಿ ಸಿಬ್ಬಂದಿಯವರು ರಕ್ಷಣಾ ಕಾರ್ಯ ಕೈಗೊಂಡು 3 ಜನ ಮೀನುಗಾರರ ಮೃತದೇಹವನ್ನು ಪತ್ತೆ ಮಾಡಿದ್ದಾರೆ. ರಕ್ಷಣೆ ಮಾಡಿದ ಇಬ್ಬರು ಮೀನುಗಾರರನ್ನು ಸುನಿಲ್ ದಾಸ್, ಮೈಲು ಮುರುಗನ್ ಎಂದು ಗುರುತಿಸಲಾಗಿದೆ. ಮೃತಪಟ್ಟವರನ್ನು ಮಾಣಿಕ್ ದಾಸ್, ಅಲೆಕ್ಸಾಂಡರ್ ಎಂದು ಗುರುತಿಸಲಾಗಿದೆ. ಮತ್ತೊಬ್ಬರ ಗುರುತು ಪತ್ತೆಯಾಗಿಲ್ಲ. ಮೂವರ ಮೃತದೇಹವನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಶವಗಾಡದಲ್ಲಿ ಇಡಲಾಗಿದೆ. ರಕ್ಷಣೆ ಮಾಡಿದ 2 ಮೀನುಗಾರರನ್ನು ವೈದ್ಯಾಧಿಕಾರಿಗಳ ಮುಂದೆ ಹಾಜರುಪಡಿಸಿ ವೈದ್ಯಕೀಯ ಪರೀಕ್ಷೆ ನಡೆಸಿದ ಬಳಿಕ ವಿಚಾರಣೆ ಮಾಡಲಾಗಿದೆ ಎಂದು ಕರಾವಳಿಯ ಕಾವಲು ಪಡೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ.